ಆಟ ಎಂದರೆ ಕುಣಿತ ಎನ್ನುವುದನ್ನ ಯಕ್ಷಗಾನ ಮಾಡಿದಾಗಲೇ ಅದು ತುಳು ಕನ್ನಡದಿಂದ ದೂರ ಆಗಿದೆ. ಹಾಗಿದ್ದ ಮೇಲೆ ಅದು ಕನ್ನಡ ಉಳಿಸುವುದು ಎಲ್ಲಿಂದ ಬಂತು? ಗಾನ ಹೇಳು ಎನ್ನದೆ ಪದ ಹೇಳ್ ಪದ ಯಾವ್ದು ಎನ್ನುವ ಮೂಲಕ ಆಟ ಮಾತ್ರವಲ್ಲ, ಹಾಡು ಕೂಡ ತುಳು ಕನ್ನಡ ಮೂಲವನ್ನ ತೋರಿಸುತ್ತದೆ. ಆಟ ಆಡು ಎರಡು ಒಂದೇ ಆಗಿದೆ. ದೇಹದ ಲೆಕ್ಕಾಚಾರದ ಆಡಿಸುವಿಕೆಯು ಯಾವುದೇ ಕುಣಿತ ಮತ್ತು ಯಾವುದೇ ಆಡೋಟವನ್ನ ನಿರ್ಣಯಿಸುತ್ತದೆ, ಕ್ರಮಗೊಳಿಸುತ್ತದೆ. 56 ಎರಡು ಭಾಷೆಯಲ್ಲಿ ಕೂಡಿರುವ ಬಾಯ್ಪಾಟದ ಮಾತುಗಳು ಕೂಡ ಆಟ ಬಯಲಾಟಗಳಲ್ಲಿ ಸಾಮಾನ್ಯ. ಬಯಲಲ್ಲಿ ಹಿಂದೆ ಆಡುತ್ತಿದ್ದರು ಅಂದ್ರೆ ಬಯಲು ಕುಣಿತ, ತಮಿಳಿನಲ್ಲಿ ಇದು ತೆರಕೂತು ಎಂದರೆ ಬೀದಿ ಕುಣಿತ, ಮಲಯಾಳಂನಲ್ಲಿ ಕಥೆಯ ಕುಣಿತ ಕಥಕಳಿ, ಮಾತು ಯಾವುದು ಎಂಬುದು ತಾಳಮದ್ದಳೆ ಮೂಲಕ ಅರ್ಥ ಯಾವುದು ಎಂದಾಗಿದೆ. ಯಕ್ಷವು ಜೈನ ಸಂಗೀತ ತಾಳ ನೃತ್ಯಕ್ಕೆ ಸಂಬಂಧಿಸಿದ ಮೂಲದಿಂದ ಬಂದಿದೆ. ಯಕ್ಷ ಯಕ್ಷಿಯರು ತೀರ್ಥಂಕರರ ಬಳಿ ಇದ್ದೇ ಇರುತ್ತಾರೆ.